ಎಸ್ ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು, ಇದು ಕಪ್ಪರೊಟ್ಟಿ ಓಡು. ಇದನ್ನು ಆ್ಯಕ್ಚುಲಿ ಹೊಸದಾಗಿ ತಂದಿರುವಾಗ ಈ ರೀತಿ ಇರುತ್ತೆ, ಹೊಸದಾಗಿರುತ್ತೆ. ಇದನ್ನು ನಾವು ಇಲ್ಲಿ ಇದಕ್ಕೆ ಬಸಳೆ ಸೊಪ್ಪು ಮತ್ತು ಗಂಜಿ ಎಲ್ಲ ಹಾಕಿ ಇಡಲಿಕ್ಕಿದೆ ಅದು ಪ್ರೊಸೆಸ್ಸು. ಆ್ಯಕ್ಚುಲಿ ಆ ಪ್ರೊಸೆಸ್ಸನ್ನು ನಾನು ಮಾಡಿಟ್ಟಿರೋಂಥ ವಿಡಿಯೋ ಏನೋ ಒಂದು ಕಾರಣಾಂತರ ಡಿಲೀಟ್ ಆಗಿದೆ ಫ್ರೆಂಡ್ಸ್. ಅದರಿಂದಾಗಿ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಜಸ್ಟ್ ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ. ಈಗ ಇದು ಕಪ್ಪಾಗಿದೆ. ಈ ಕಪ್ಪಾಗಿರೋದಕ್ಕೆ ಕಾರಣ ನಾವು ಇದನ್ನು ಸುಟ್ಟಿದ್ದೀವಿ. ಹೊಸದಾಗಿರೋಂಥ ಅವಳಿ ಬಂದು ಈ ರೀತಿ ಇರೋದಿಲ್ಲ, ಅದು ಒಳ್ಳೆಯ ಕಲರಲ್ಲಿರುತ್ತೆ, ಮಣ್ಣಿನ ಕಲರಲ್ಲಿರುತ್ತೆ. ಅದನ್ನು ಫಸ್ಟ್ ನಾವು ತಗೊಂಬಂದು ನಾವು ಸುಡಬೇಕು, ಚೆನ್ನಾಗಿ ಸುಡಬೇಕು. ಒಲೆ ಮೇಲಿಟ್ಟು ಇದನ್ನೆಲ್ಲ ಸುಡಬೇಕು ಫುಲ್ಲು. ಸುಟ್ಟ ನಂತರ ಅದಕ್ಕೆ ಈ ಬಸಳೆ ಸೊಪ್ಪನ್ನು ಫುಲ್ಲು ತಿಕ್ಕಿ, ಬಸಳೆ ಸೊಪ್ಪನ್ನು ಚೆನ್ನಾಗಿ ಇದ್ರ ಮೇಲೆಲ್ಲ ತಿಕ್ಕಬೇಕು ಫ್ರೆಂಡ್ಸ್. ತಿಕ್ಕಿದ ನಂತರ ಆ್ಯಕ್ಚುಲಿ ಈ ಕಲರ್ ಬರೋದ ನಂತರ ಸುಟ್ಟ ನಂತರ ಬರೋದು ಈ ಕಲರ್, ಇಲ್ಲಿದ್ರೆ ಬರೋದಿಲ್ಲ. ಬಸಳೆ ಸೊಪ್ಪನ್ನು ತಿಕ್ಕಿದ ನಂತರ ಇಷ್ಟಿಷ್ಟು ನಾವು ಗಂಜಿ ಹಾಕಿಡಬೇಕು. ಗಂಜಿ ನಾವು ಇಷ್ಟಿಷ್ಟು ಫುಲ್ ಅಂತೇಳಿಲ್ಲ, ಒಂದು ಸ್ವಲ್ಪ ಗ್ಯಾಪ್ ಇಟ್ಟು ಇಲ್ಲಿ ತನಕ ಗಂಜಿ ಹಾಕಿಟ್ಟು ಅದನ್ನು ಒಂದು 3 ದಿವಸ ಅದೇ ರೀತಿ ಇಡಬೇಕು ಫ್ರೆಂಡ್ಸ್. 3 ದಿವಸ ಎಲ್ಲ ಡೇ ಆ್ಯಂಡ್ ನೈಟ್ ಅದೇ ರೀತಿ ಇರಬೇಕು ಅದು. ಆನಂತರ ಮೂರನೇ ದಿವಸ ಮೂರನೇ ದಿವಸ ಸಾಯಂಕಾಲ ನಾವು ತೆಗೆದು ಅದನ್ನು ಒಲೆ ಮೇಲಿಟ್ಟು ಅದು ಫುಲ್ಲು ಬಿಸಿ ಮಾಡಬೇಕು. ಆ ಗಂಜಿ ಇದ್ದಾಗೆ ಬಿಸಿ ಮಾಡುವಾಗ ಅದು ಫುಲ್ಲು ಉಬ್ಬಿದ ನಂತರ ಮತ್ತೆ ಅದನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಒಳ್ಳೆ ಮಾಡಿ ಮತ್ತು ನಾವು ಅದನ್ನು ರೊಟ್ಟಿ ಮಾಡುವಂಥ ಪ್ರೊಸೆಸನ್ನು ಮಾಡೋದು ಫ್ರೆಂಡ್ಸ್. ಇಷ್ಟೇ ಪ್ರೊಸೆಸ್ ಮಾಡಬೇಕಾಗಿರೋದು. ಆ್ಯಕ್ಚುಲಿ ಆ ವಿಡಿಯೋ ನಾನು ಮಾಡಿಟ್ಟಿದ್ದೆ, ಅದು ಕಾರಣಾಂತರಗಳಿಂದ ಏನೋ ಆಗಿ ಡಿಲೀಟ್ ಆಗಿಬಿಟ್ಟಿದೆ. ಸೊ ಅದು ಪ್ರೊಸೆಸ್ಸು, ಹಾಗಾಗಿ ನಾನು ನಿಮಗೆ ತೋರಿಸ್ಲಿಕ್ಕೆ ಆಗ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಈಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದೇ ರೀತಿ ಮಾಡಿದರೆ ಆಯಿತು, ಜಾಸ್ತಿ ಏನು ಮಾಡಲಿಕ್ಕಿಲ್ಲ. ಇದನ್ನು ಇದೆಲ್ಲ ಸಿಗುತ್ತೆ ಇದು ಪೇಟೆಯಲ್ಲಿ. ಮತ್ತು ಇದರಲ್ಲಿ ನಾವು ಆ್ಯಕ್ಚುಲಿ ಕಪ್ಪು ರೊಟ್ಟಿ ಮಾಡೋ ಇದು ಬಂದು ಇಷ್ಟೇ ಇರೋದು, ಫುಲ್ ಹಾಕೋದಿಲ್ಲ, ಇಷ್ಟೇ ಬರೋದು. ಓಕೆ ಫ್ರೆಂಡ್ಸ್, ಇನ್ನು ಯಾವ ರೀತಿ ಕಪ್ಪು ರೊಟ್ಟಿ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ಫ್ರೆಂಡ್ಸ್. ಇಲ್ಲಿ ನಾವು 2 ದಿವಸ ಇಟ್ಟಿದ್ದೇವೆ ಇದೇ ರೀತಿ ಒಂದು ಗಂಜಿ ಹಾಕಿ. ಇದಕ್ಕೆ ಈಗ ಈ ರೀತಿ ಆಗಿದೆ. ಇದು ನಾವು ಬಿಸಿ ಮಾಡಿ ಮತ್ತು ಇದಕ್ಕೆ ಗಂಜಿ ಹಾಕಿ ಇಟ್ಟು 2 ದಿವಸ ಆದ ನಂತರ ಇವತ್ತೊಂದು ರೊಟ್ಟಿ ಮಾಡುವಂಥ ಪ್ಲ್ಯಾನ್ ಹಾಕಿದ್ದೇವೆ. ಕಪ್ಪ ರೊಟ್ಟಿ ಹೇಗಾಗುತ್ತೆ ನೋಡುವ. ಫಸ್ಟ್ ಯೂಸ್ ಮಾಡ್ತಾ ಇರೋದು ಕಪ್ಪ ರೊಟ್ಟಿ ಮಾಡಲಿಕ್ಕೆ ಇಲ್ಲಿ 1.5 ಲೋಟದಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಿಟ್ಟಿದ್ದೇವೆ ಬೆಳಿಗ್ಗೆ. ಈಗ ಇನ್ನು ಇದನ್ನು ಕಡಿಯುವ, ನಾವು ಒಳ್ಳೆ ಮಾಡಿ ರುಬ್ಬುವ. ಇಲ್ಲಿ 1 ಗಡಿಯಷ್ಟು ತೆಂಗಿನಕಾಯಿ ಇದೆ, ತೆಂಗಿನಕಾಯಿ ಹಾಕಿ ಇದನ್ನು ಒಳ್ಳೆ ಮಾಡಿ ರುಬ್ಬುವ. ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಎಲ್ಲ ಅಕ್ಕಿಯನ್ನು ಇದಕ್ಕೆ ಹಾಕಿ ಎಲ್ಲ ಒಳ್ಳೆ ಮಾಡಿ ನಾವು ರುಬ್ಬಿ ನಂತರ ಈ ಒಂದು ಕಾವಲಿಯಲ್ಲಿ ದೋಸೆ ಮಾಡುವ, ಒಂದು ಕಪ್ಪ ರೊಟ್ಟಿ ಒಂದು ಮಾಡುವ, ಯಾವ ರೀತಿ ಆಗ್ತದೆ ನೋಡುವ. ಕೆಲವು ಹಳ್ಳಿಯಲ್ಲೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ದೋಸೆ ಈ ಕಾವಲಿಯಲ್ಲಿ ಮಾಡುವಾಗ ಹೇಳದಿದ್ರೆ, ಎದ್ದು ಬರದಿದ್ರೆ ದೋಸೆ, ಅದು ನಾವು ರೊಟ್ಟಿ, ಆವಾಗ ಏನು ಮಾಡ್ತಾರೆ, ಬೂದಿಯನ್ನು ಅದರ ಮೇಲೆ ಇದನ್ನು ಹಾಕ್ತಾರೆ. ಆವಾಗ ರೊಟ್ಟಿ ಎದ್ದು ಬರ್ತದೆ ಒಳ್ಳೆ ಮಾಡಿ. ನಮಗೆ ಅಂತ ಒಂದು ಸಂದರ್ಭ ಬರಲಿಕ್ಕಿಲ್ಲ ಇವತ್ತು ನೋಡುವ. ಈಗ ಇದಕ್ಕೆ ತೆಂಗಿನಕಾಯಿಯನ್ನು ಕೂಡ ಆ್ಯಡ್ ಮಾಡುವ. ಅಕ್ಕಿಗೆ ನಾವು ತೆಗೆದಿಟ್ಟಿರುವಂಥ ಎಲ್ಲ ತೆಂಗಿನಕಾಯಿ ಇದಕ್ಕೆ ಆ್ಯಡ್ ಮಾಡಿ ಒಂದು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳುವ. ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿದ್ದೇವೆ ನಾವು. ಈಗ ಒಂದು ಸ್ವಲ್ಪ ನೀರು ಹಾಕುವ. ಓಕೆ ಫ್ರೆಂಡ್ಸ್, ಇದಕ್ಕೆ ನೀರನ್ನು ಹಾಕುವ. ಇಲ್ಲಿ ಇನ್ನು ಒಳ್ಳೆ ಮಾಡಿ ರುಬ್ಬುವ, ನೈಸ್ ಮಾಡಿ. ಓಕೆ ಫ್ರೆಂಡ್ಸ್, ಗ್ಯಾಸ್ ಒಲೆ ಮೇಲೆ ನಾವೀಗ ನಮ್ಮ ಕಪ್ಪ ರೊಟ್ಟಿಯ ಕಾವಲಿಯನ್ನು ಇಟ್ಟಿದ್ದೇವೆ. ಗ್ಯಾಸ್ ಕೂಡ ಹೈ ಫ್ಲೇಮ್ ಇಟ್ಟಿದ್ದೇವೆ. ಒಂದು ಸ್ವಲ್ಪ ಕಾಯಿಲಿ ಇದು. ಓಕೆ ಫ್ರೆಂಡ್ಸ್, ಇಲ್ಲಿ ನೈಸ್ ಆಗಿ ನಾವು ರುಬ್ಬಿ ಇಟ್ಟಿದ್ದೇವೆ. ಇದನ್ನು ಸ್ಟೀಲ್ ಪಾತ್ರೆಗೆ ಹಾಕುವ. ನಿಮಗೆ ಬೇಕಾದಷ್ಟೇ ದಪ್ಪ ಮಾಡ್ಕೊಳ್ಳಿ, ಜಾಸ್ತಿ ತೆಳು ಮಾಡ್ಲಿಕ್ಕೆ ಹೋಗಬೇಡಿ. ನಾವೊಂದು ಸ್ವಲ್ಪ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ನಿಮಗೆ ಬೇಕಾದಷ್ಟೇ ದಪ್ಪ ಇಟ್ಕೊಳ್ಳಿ, ಜಾಸ್ತಿ ನೀರು ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ ಉಪ್ಪು ಕಡಿಮೆ ಇದ್ರೆ ಈಗಲೇ ಹಾಕ್ಕೊಳ್ಳಿ.
ಮೊದಲನೇದಾಗಿ ರೊಟ್ಟಿ ಮಾಡ್ತಾ ಇರೋದು ಈ ಕಾವಲಿಯಲ್ಲಿ. ಯಾವ ರೀತಿ ಆಗ್ತದೆ ನೋಡುವ. ಟೇಸ್ಟ್ ಬರಬೇಕಾದ್ರೆ ಸ್ವಲ್ಪ ತೆಂಗಿನ ಎಣ್ಣೆ ಕೂಡ ಆ್ಯಡ್ ಮಾಡ್ಬೇಕು ಫ್ರೆಂಡ್, ಒಳ್ಳೆ ಟೇಸ್ಟ್ ಬರುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ನಾವು ಕಪ್ಪ ರೊಟ್ಟಿ ರೆಡಿ ಆಗಿದೆ. ಇದನ್ನು ತೆಗೆಯುವ. ಅಷ್ಟೊಂದು ಪ್ರೊಸೆಸ್ ಮಾಡೋದ್ರಿಂದ ಇಷ್ಟು ಒಳ್ಳೆ ರೀತಿಯಲ್ಲಿ ಅದು ಎದ್ದು ಬರ್ತಾ ಇದೆ. ನೀವು ನೋಡ್ಬೋದು, ಒಳ್ಳೆ ಕಪ್ಪ ರೊಟ್ಟಿ ಒಳ್ಳೆ ರೀತಿ ಬಂದಿದೆ. ಇದು ನಮ್ಮ ಹಳ್ಳಿಯಲ್ಲಿ ಒಳ್ಳೆ ತಿಂಡಿ. ಇದು ಕೋಳಿ ಪದಾರ್ಥಕ್ಕೆ, ಮೀನು ಪದಾರ್ಥಕ್ಕೆ ಹೇಳಿ ಮಾಡಿಸಿದಂಥ ಒಂದು ರೊಟ್ಟಿ ಇದು. ಎಸ್ ಫ್ರೆಂಡ್ಸ್, ಇದೇ ರೀತಿ ಒಳ್ಳೆ ಒಂದು ಕಪ್ಪ ರೊಟ್ಟಿಯನ್ನು ನೀವು ಕೂಡ ಮಾಡಿ. ಎಸ್ ಓಕೆ ಫ್ರೆಂಡ್ಸ್, ನಮ್ಮ ಕಪ್ಪ ರೊಟ್ಟಿ ಒಳ್ಳೆ ರೀತಿಯಲ್ಲಿ ಬಂದಿದೆ. ನೀವು ನೋಡ್ಬೋದು, ನಾವು ತೆಂಗಿನಕಾಯಿ ಹಾಕಿದ್ರಿಂದ ಈ ರೀತಿ ಮೆದುವಾಗುತ್ತೆ. ಈ ರೀತಿ ಒಳ್ಳೆ ಮೆದುವಾಗಿ ಬರುತ್ತೆ ಒಳ್ಳೆ ಕಪ್ಪ ರೊಟ್ಟಿ. ಅದೇ ಇದು ತೆಂಗಿನಕಾಯಿ ಹಾಕದೇ ಇರುವಂಥದ್ದೊಂದು ಇದೆ ಇದರಲ್ಲಿ, ಅದು ಕೂಡ ಅದು ಸ್ವಲ್ಪ ಗಟ್ಟಿ ಬರುತ್ತೆ. ಓಕೆ, ಈ ಒಂದು ತೆಂಗಿನಕಾಯಿ ಹಾಕಿ ಮಾಡೋದ್ರಿಂದ ಬಹಳ ಒಂದು ಮೆದುವಾಗಿ ತಿನ್ನಲಿಕ್ಕೆ ಬಹಳ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಇದೇ ರೀತಿ ಒಂದು ಕಪ್ಪ ರೊಟ್ಟಿಯನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ. ಈ ಕೋಳಿ ಪದಾರ್ಥ ಮತ್ತು ಇಲ್ಲಿ ಕೂರ್ಮ ಮುಂತಾದ ಇದರಲ್ಲಿ ರೆಸಿಪಿಗಳಿಗೆಲ್ಲ ಬಹಳ ಒಳ್ಳೆಯದಾಗುತ್ತೆ. ಮೀನು ಪದಾರ್ಥಕ್ಕೆಲ್ಲ, ಬಂಗಡೆ ಮೀನು ಪದಾರ್ಥಕ್ಕೆ ಅದಕ್ಕೆಲ್ಲ ಒಳ್ಳೆಯದಾಗುತ್ತೆ ಇದು. ಓಕೆ ಫ್ರೆಂಡ್ಸ್, ಈ ಒಂದು ಕಪ್ಪ ರೊಟ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ತುಳುನಾಡು ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಕೆಳಗೆ ಕೊಟ್ಟಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡೋದು ಮರಿಬೇಡಿ. ಯಾಕಂದರೆ ನಾವು ಮಾಡುವಂಥ ಪ್ರತಿ ವಿಡಿಯೋದ ಅಪ್ಡೇಟ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತೀವಿ ಫ್ರೆಂಡ್ಸ್. ಕಪ್ಪ ರೊಟ್ಟಿಗೆ ನಿಮ್ಮ ಒಂದು ಲೈಕ್ ಇರಲಿ ಫ್ರೆಂಡ್ಸ್. ಥ್ಯಾಂಕ್ ಯು. ವಂದೇ ಮಾತರಂ.